ಆಧುನಿಕ ತಂತ್ರಜ್ಞಾನ ರಿಸ್ ಟಿಎಲ್ಎಫ್ ಡಿಎಸ್ ಬಳಸಿ ಕಿಡ್ನಿ ಪಂಕ್ಚರ್ ಮಾಡದೆ ಅತಿದೊಡ್ಡ ಕಿಡ್ನಿ ಸ್ಟೋನ್ ನಿರ್ಮೂಲನೆ ಮಾಡಲಾಗಿದೆ. ಇದು ಪ್ರಪಂಚದಲ್ಲಿ ಪ್ರಥಮ ಬಾರಿಗೆ ನಡೆದ ಶಸ್ತ್ರಚಿಕಿತ್ಸೆಯಾಗಿದ್ದು ಮಂಗಳೂರಿನ ಕಿಡ್ನಿ ಇನ್ಸ್ಟಿಟ್ಯೂಟ್ನ ಸಾಧನೆ ಎಂದು ಹಿರಿಯ ಮೂತ್ರಶಾಸ್ತ್ರಜ್ಞ ಮತ್ತು ಎಪಿಸ್ ಕಿಡ್ನಿ ಸ್ಟೋನ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರಾದ ಡಾಕ್ಟರ್ ಮೊಹಮ್ಮದ್ ಸಲೀಂ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಇಡೀ ಪ್ರಕ್ರಿಯೆಯನ್ನ ಒಂದೇ ಸಿಟ್ಟಿಂಗ್ನಲ್ಲಿ ನಡೆಸಲಾಗಿದೆ ಮತ್ತು ರೋಗಿಯನ್ನ ಡೇ ಕೇರ್ ಆಧಾರದ ಮೇಲೆ 24 ಗಂಟೆಗಳ ಒಳಗೆ ಡಿಸ್ಚಾರ್ಜ್ ಮಾಡಲಾಗಿದೆ. ಇದು ಮತ್ತೊಂದು ಸಾಧನೆಯಾಗಿದೆ. ಈ ತಂತ್ರವನ್ನು ಬಳಸಿ ದೊಡ್ಡ ಗಾತ್ರದ ಕಿಡ್ನಿ ಸ್ಟೋನ್ ತೊಲಗಿಸಿದ ನಮ್ಮ 500ನೇ ಚಿಕಿತ್ಸೆ ಇದಾಗಿದ್ದು ಸಿಂಗಲ್ ಸಿಟ್ಟಿಂಗ್ ಸರಣಿಗಳಲ್ಲಿ ಇದು ಬಹುದೊಡ್ಡ ಗಾತ್ರಗಳಲ್ಲಿ ಒಂದಾಗಿದೆ ಎಂದು ವಿವರಿಸಿದರು. That is the largest kidney stone removed without kidney puncture using the latest technology called RIRS TFL-DS, which is retrograde intrarenal surgery using the TFL laser and dust suction technology. It is one of the first in the world which we have performed in our clinic, Apis Kidney Stone Institute at Mangalore. We at our Apis Kidney Stone Institute have performed one of the largest kidney stone in the world, which is 5.5 cm into 2.5 cm, without making any kidney puncture. And why this RIS TFL-DS? This procedure is entirely done in the single setting, and the patient is discharged within 24 hours on a day care basis. And these are the itself is an achievement, and we have crossed nearly 500 cases with this technology, and this is one of the big stone in this series. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮುಸ್ತಫಾ ಹುಸೇನ್, ಅಬು ಯಾಸೀರ್, ಉಮೇಶ್ ಗೌಡ ಉಪಸ್ಥಿತರಿದ್ದರು.